ನನಗೆ ಆಶ್ಚರ್ಯವಾಗ್ತಾ ಇದೆ. ಯಾಕೆ? ನಿನಗಷ್ಟು ಗೊತ್ತಾಗಲಿಲ್ವಾ ಅಂತ ಕೇಳುದು ನಾನು. ಯಾಕೆ ಅನ್ನೋದು ಕೇಳ್ತಾ ಇದ್ದೀನಿ. ಇಲ್ಲ ಅಂತಾದ್ರೆ ತಂದೆ ತಾಯಿಯಂದ್ರು ಏಕಾಂತದಲ್ಲಿರುವಾಗ ಮಕ್ಕಳೆಲ್ಲ ಬರಬಾರ್ದಂತ ಗೊತ್ತಾಗುದಿಲ್ವಲ್ಲ ನಿನಗೆ? ನನ್ನ ಒಂದು ಮನವಿ ತಾಯಿ, ಮಕ್ಕಳು ಜೊತೆಗಿರುವಂತಹ ಸಂದರ್ಭದಲ್ಲಿ ತಂದೆ ತಾಯಿಗಳು ಆ ರೀತಿ ಮಾತನಾಡಬಾರದು ಹೇಳ್ತಾ ಇದ್ದೇನೆ. ಅಂದ್ರೆ ನಾವು ತಪ್ಪಿದ್ದೇವೆ ಅಂತೇಳಿ. ಹೌದು, ಎಲ್ಲಿ ತಪ್ಪಿದ್ದೇವೆ ಅಂತ ಬೇಕಲ್ಲ. ನಿಮ್ಮ ಸಂಭಾಷಣೆ ಆಗುತ್ತ ಹೊತ್ತಿಗೆ ಕೇಳಲಾರದೆ ಆಕಾರವನ್ನ ಅಂತೂ ಬಂದಿದ್ದೇನೆ. ಅಲ್ಲ, ಈಗ ನನ್ನನ್ನ ಅವರು ಹೊಗಳ್ತಾ ಇದ್ದಾರೆ, ಹೌದು, ಅವರನ್ನ ನಾನು ಹೊಗಳ್ತಾ ಇದ್ದೇನೆ. ಅದರಲ್ಲಿ ತಪ್ಪೇನಂತ ಬೇಕಲ್ಲ. ಹೊಗಳಿದ್ದು ತಪ್ಪು ಎನ್ನುವುದಾಗಿ ಹೇಳಿದ್ದಲ್ಲ, ಮತ್ತೆ ಹೊಗಳಿರುವಂತ ವಿಷಯ ತಪ್ಪು ಎನ್ನುವುದಾಗಿ ಹೇಳಿರುವುದು. ವಿಷಯವ? ಹೌದು. ಹೌದಾ? ಹೇಳ್ತಾ ಇದ್ದೀರಲ್ಲ, ನಮ್ಮ ಗಂಡ ದಾನವರೆಲ್ಲರನ್ನು ಕೊಂದಿದ್ದಾರೆ ಹೌದು ಎನ್ನುವುದಾಗಿ ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೀರಿ. ನನ್ನ ಗಂಡ ಮಾಡಿದ್ದಾರೆ, ಕೊಂದಿದ್ದಾರೆ ದಾನವರನ್ನು, ಅದಕ್ಕಾಗಿ ನಾನು ಹೊಗಳ್ತಾ ಇದ್ದೇನೆ. ಅದಕ್ಕೆಲ್ಲ ಕಾರಣ ಈ ಸುದರ್ಶನ. ಹೌದಾ? ಹೌದಪ್ಪ, ನಾನು ಸೇರಿಕೊಂಬುದರಿಂದ ಸರ್ವಕ್ಕೂ ಕಾರಣ ತಾಯಿ. ಹೌದಾ? ಹೌದು. ಅದರಿಂದ ಎಲ್ಲರನ್ನು ಕೊಲ್ಲುವುದಕ್ಕಾಗಿ ಆಯ್ತು. ಏನಾಯ್ತು? ರಮಣನು ಮತ್ಸ್ಯ ವರಹ ಕೂರ್ಮ ಮಾತ್ರವೇ ನಮ್ಮವರಿಗೆ ಸಾಧ್ಯ ಆಯ್ತು. ಖಂಡಿತವಾಗಿ. ಇಲ್ಲ ಅಂತಾದ್ರೂ ಸಾಧ್ಯ ಆಗೋದಿಲ್ಲ ಇತ್ತು ಎನ್ನುವಾಗಿ ನೀನು ಹೇಳ್ತಾ ಇದ್ದೀಯ. ಹೌದು. ಅದನ್ನ ಅಷ್ಟು ಸುಲಭವಾಗಿ ನಾನು ಒಪ್ಪಿಕೊಡ್ತೇನೆ ಅಂತ ಭಾವಿಸಿಕೊಂಡೆ. ಖಂಡಿತವಾಗಿ ಇಲ್ಲ. ನಿನ್ನಲ್ಲೇ ಕೇಳ್ತಾ ಇದ್ದೀನಿ. ಏನದು? ಮತ್ಸ್ಯ ಕೂರ್ಮ ವರಹ ನರಸಿಂಹ ಒಟವಿನ ರೂಪ
ಸಂದರ್ಭದಲ್ಲಿ ಹಾ. ನಮ್ಮ ದಾನವರು ನಮ್ಮವನ್ನ ನಿಮ್ಮವರು ದಾನವರನ್ನು ಕೊಂದಿದ್ದಾರೆ. ಹಾ. ಆ ಸಮಯದಲ್ಲಿ ನೀನ್ ಎಲ್ಲಿದ್ದಿ ಅಂತ ಬೇಕಲ್ಲ. ಮೊದಲನೇ ಅವತಾರ ಯಾವುದು? ಮತ್ಸ್ಯ ಅವತಾರ. ಓ ತಾಯಿ, ಮತ್ಸ್ಯಾನ ರೆಕ್ಕೆಯೋಳು ರೆಕ್ಕೆ
ಸಮುದ್ರ ದಾಟಿಯಲ್ಲಿದ್ದ. ಹೌದು. ಆವಾಗ ನಮ್ಮವರು ಏನು ಮಾಡಿದ್ದಾರೆ? ಮೊದಲನೇ ಅವತಾರ ಹೌದು, ಮತ್ಸ್ಯಾವತಾರ. ಮತ್ಸ್ಯಾವತಾರವನ್ನ ಎತ್ತಿ ಆತನನ್ನ ಕೊಂದ್ರು. ಒಂದು ವೇದಗಳನ್ನ ಪುನಃ ಭೂಲೋಕಕ್ಕೆ ತಂದಿದ್ದಾರೆ, ಹೌದು. ಮೇಲಕ್ಕೆ ತಂದಿದ್ದಾರೆ. ಮತ್ಸ್ಯನಿಗೆ ಬಲ ಯಾವುದು? ಮತ್ಸ್ಯನಿಗೆ ರೆಕ್ಕೆ ಅಲ್ವನ? ಆ ರೆಕ್ಕೆಯೇ ನಾನಾಗಿದ್ದೆ. ಮತ್ಸ್ಯನ ರೆಕ್ಕೆಯೇ ನಾನು ತಾಯೇ. ಹೌದಾ? ಹೌದು. ಹಾಗಾದ್ರೆ ಈಗ ಒಂದನೇದು ಒಂದನೇ ಅಂಕ ನನಗೆ, ನಿನಗೆ ಅಂತ ಹೌದಪ್ಪ. ಮುಗಿಲಿಲ್ಲಲ್ಲ. ಆಮೇಲೆ ನಿಮ್ಮ ಗಂಡನ ಎರಡನೇ ವೇಷ. ಹೌದಪ್ಪ. ನಮ್ಮ ಯಜಮಾನರು ಎರಡನೇ ವೇಷಕ್ಕೆ ಗಟ್ಟಿ ಗಟ್ಟಿ ಜನವೇ. ಹೌದಪ್ಪ. ಯಾವುದಕ್ಕೂ ಕಡಿಮೆ ಇಲ್ಲ. ಹಾ. ಎರಡನೇ ಅವತಾರದಲ್ಲಿ ಇನ್ನೇನು ಮಂದಾದ್ರಿ ಪರ್ವತಿ ಮತ್ತದು ಸಮುದ್ರದಲ್ಲಿ ಮುಳುಗ್ತಾರೆ ಹೊತ್ತಿಗೆ ಕೂರ್ಮ ಅವತಾರವನ್ನು ಎತ್ತಿ ಹಾ. ಅದನ್ನ ಮೇಲಕ್ಕೆ ಎತ್ತಿದ್ದಾರೆ. ಹೌದು. ಕೂರ್ಮನಿಗೆ ಬಲ ಯಾವುದು ತಾಯೇ? ಕೂರ್ಮನಿಗೆ ಚಿಪ್ಪು ಅಲ್ವ? ಚಿಪ್ಪೆ. ಹೌದು. ಆ ಹೊತ್ತಿಗೆ ಹಾ. ನಾನಾಗಿದ್ದೆ ಕೂರ್ಮನ ಚಿಪ್ಪು. ಹೌದಾ? ಅದ್ರಲ್ಲಿ ಈಗ ನಿನಗೆ ಅಂತ ಎರಡು ಅಂಕ ಆಯ್ತು. ಎರಡು ಅಂಕ ಇನ್ನು ಆಯ್ತು. ಭರವಸೆ ಉಂಟಾ ಅಲ್ಲಿ ಮುಗಿಸುವ? ಉಂಟಪ್ಪ. ಉಂಟಾ? ಹೌದಪ್ಪ. ಹಾಗಾದ್ರೆ ತೊಂದರೆ ಇಲ್ಲ. ಮೂರನೇ ಅವತಾರ ನಿಮ್ಮ ಗಂಡನ ಹಂದಿ ಪುರಾಣ. ಹೌದು. ಶ್ವೇತವರ. ಹೌದು. ಬಿಳಿಯ ಹಂದಿ. ಹೌದು. ಹೌದು. ಭೂದೇವಿಯ ಕೊದ್ದೆಯುವಂತ ಹೊತ್ತಿಗೆ ಹಾ. ನಿಮ್ಮ ಗಂಡ ಅವತರಿಸುತ್ತ ಅವತಾರ. ಹೌದು. ಶ್ವೇತವರ. ಹಾ. ಹಂದಿಯ ಬಲ ಯಾವುದು? ಹಂದಿಗೆ ಕೋರೆ ಅಲ್ವನ? ಆ ಕೋರದ ಅಡಿಗೆ ನಾನಾಗಿದ್ದೆ ಆ ಹೊತ್ತಿಗೆ. ಹೌದಾ? ಹೌದು ತಾಯಿ. ಹಾಗಾದ್ರೆ ಮೂರು ನಿನಗಾಯ್ತು. ನಾಲ್ಕನೇ ಅವತಾರ ನರಸಿಂಹ ಅವತಾರ. ಹಾ. ಆ ಹೊತ್ತಿಗೆ ಹಾ. ನಖವೇ ನಾನಾಗಿದ್ದೆ. ಐದನೇದು ಒಟ್ಟು ಪಾದವೇ ನಾನಾಗಿದ್ದೆ. ಕಾಲ